ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೋವಿಡ್ ತಡೆಗಟ್ಟುವ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀರಿ ಎಂದು ಪಾಲಿಕೆಯ ವಿಪಕ್ಷ ನಾಯಕ ಎಸ್ಸಿ ವಿನಯರಾಜ್ ಅವರು ಪ್ರಶ್ನಿಸಿದರು. ಈ ಕುರಿತು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋವಿಡ್ ಪರೀಕ್ಷೆಯ ವರದಿ ಸಿಗುವಾಗ 3-4 ದಿನಗಳಾಗ್ತಿವೆ. ಇದರಿಂದಾಗಿ ಸೋಂಕು ಹರಡುವ ಸಾಧ್ಯತೆ ಇದೆ. ಹಾಗಾಗಿ 24 ಗಂಟೆಯೊಳಗಡೆ ಕೋವಿಡ್ ಟೆಸ್ಟ್ ಸಿಗುವಂತೆ ಮಾಡಲು ಶಾಸಕರಿಗೆ ಆಗುತ್ತಿಲ್ಲವೇ ಎಂದು ಪ್ರಶ್ನಿಸಿದ ಅವರು, ಕೊರೋನಾ 1ನೇ ಅಲೆಯ ಸಂದರ್ಭ ಜಿಲ್ಲೆಗೆ ಬಂದ ವೆಂಟಿಲೇಟರ್ಗಳ ಪೈಕಿ ಸುಮಾರು 17 ವೆಂಟಿಲೇಟರ್ಗಳು ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರ ಆಸ್ಪತ್ರೆಗಳಿಗೆ ಕೊಟ್ಟಿದ್ದು ಅದು ಧೂಳು ಹಿಡಿದು ಬಿದ್ದಿದೆ. ಅದನ್ನ ಜಿಲ್ಲಾ ವೆಲ್ನೆಸ್ ಆಸ್ಪತ್ರೆಗೆ ತಂದು ಇಲ್ಲಿ ಅಳವಡಿಸಿ ಜನರ ಜೀವ ಉಳಿಸುವ ಬಗ್ಗೆ ಇಲ್ಲಿಯ ಸಂಸದರು ಅಥವಾ ಶಾಸಕರು ಯಾಕೆ ಪ್ರಯತ್ನ ಮಾಡಿಲ್ಲ ಎಂದು ಪ್ರಶ್ನಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಈ ಒಂದು ಕೊರೋನಾ ಬರುವಂತ ಆತಂಕದಲ್ಲಿರುವಾಗ ಅವರೆಲ್ಲರೂ ಉತ್ತಮ ಚಿಕಿತ್ಸೆಗಾಗಿ ಮಂಗಳೂರು ನಗರವನ್ನ ಇವತ್ತು ಅವಲಂಬಿತರಿ ಆಗಿದ್ದಾರೆ ಎನ್ನುವಂತ ವಿಚಾರವನ್ನ ಇಲ್ಲಿಯ ಶಾಸಕರು ಮತ್ತು ಸಂಸದರು ಮರೆತಿದ್ದಾರೆ ಎನ್ನುವಂತ ನೇರ ಪ್ರಶ್ನೆಯನ್ನ ಇವತ್ತು ನಾನು ಅವರಿಗೆ ಹಾಕ್ತಾ ಇದ್ದೇನೆ. ಕೊರೋನಾ ಸೋಂಕು ಹರಡುವಂತ ವಿಚಾರದ ತಡೆಗಟ್ಟುವಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೀವು ಹಾಕೊಂಡಿದ್ದೀರಿ ಎನ್ನುವಂತ ಪ್ರಶ್ನೆಯನ್ನ ಇವತ್ತು ನಾನು ಅವರಿಗೆ ನೇರವಾಗಿ ಹಾಕ್ತಾ ಇದ್ದೇನೆ. ಇವತ್ತು 3-4 ದಿನ ಕೊರೋನಾ ಪರೀಕ್ಷಾ ವರದಿ ಸಿಗಬೇಕಾದ್ರೆ 4 ದಿನ 5 ದಿನ ಇವತ್ತು ಆಗ್ತಾ ಇದೆ. ಇದನ್ನ 24 ಗಂಟೆ ಒಳಗಡೆ ಆ ಒಂದು ವರದಿಯನ್ನ ಏನು ಸೋಂಕಿತ ಯಾರು ಅವರು ಪರೀಕ್ಷೆಗೆ ಕೊಟ್ಟಿದ್ದಾರೆ ಅವರಿಗೆ ಕೊಡದಿದ್ರೆ ಆ ಒಂದು ಸೋಂಕಿತ ವ್ಯಕ್ತಿ ಎಲ್ಲಾ ಕಡೆ 4-5 ದಿನಗಳ ಕಾಲ ಅಂಗಡಿ ಇರಬಹುದು, ಮಾರ್ಕೆಟ್ಗಳಿರಬಹುದು, ಬೇರೆ ಬೇರೆ ಕಡೆ ಅವ ತಿರುಗಾಡುವಂತ ಒಂದು ಸಂಭವ ಹೆಚ್ಚಿದೆ. ಇದರಿಂದ ಎಲ್ಲಾ ಕಡೆ ಸೋಂಕು ಹರಡುವಂತ ಒಂದು ಪ್ರಮೇಯ ಕೂಡ ಇದರಿಂದ ಬರ್ತದೆ. ಇದನ್ನ ಯಾಕೆ ಒಂದು 24 ಗಂಟೆ ಒಳಗಡೆ ಈ ಒಂದು ಪರೀಕ್ಷಾ ವರದಿ ಸಿಗುವಂತೆ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಏನು ಮೆಷಿನ್ಗಳಿರ್ಬೋದು, ಲ್ಯಾಬ್ ಇರಬಹುದು, ಅಥವಾ ಅದಕ್ಕೆ ಬೇಕಾದಂತ ಸಿಬ್ಬಂದಿಗಳಿರ್ಬೋದು, ಅಥವಾ ಏನು ಡಾಟಾ ಆಪರೇಟರ್ಗಳಿರ್ಬೋದು, ಯಾಕೆ ಅದನ್ನ ನೀವು ಹೆಚ್ಚುವರಿ ಮಾಡಲಿಲ್ಲ ಎನ್ನುವಂತ ನೇರ ಪ್ರಶ್ನೆಯನ್ನ ಇಲ್ಲಿಯ ಸಂಸದರು ನಳಿನ್ ಕುಮಾರ್ ಕಟೀಲ್ ರವರಿಗೆ ಮತ್ತು ಇಲ್ಲಿಯ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್ ರವರಿಗೆ ನಾನು ನೇರವಾಗಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೊರೋನಾ ತಡೆಗಟ್ಟುವಲ್ಲಿ ಮತ್ತು ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. 2ನೇ ಅಲೆ ಬರಲಿದೆ ಎಂಬ ಮುನ್ಸೂಚನೆ ಇದ್ರೂ ಕೂಡ ಪೂರ್ವ ತಯಾರಿ ಮಾಡಲು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ ಕಾರಣ ಇಂದು ಸುಮಾರು 1 ಲಕ್ಷದಷ್ಟು ಜನ ಸಾವನ್ನಪ್ಪಿದ್ದಾರೆ. ಕೋವಿಡ್ನಿಂದ ಮರಣಪಟ್ಟವರ ಸಂಖ್ಯೆ ಕಡಿಮೆ ಮಾಡಲು ಸರ್ಕಾರ ಅದರಲ್ಲಿ 2 ವಿಧವಾಗಿ ವಿಂಗಡಣೆ ಮಾಡಿ ಜನರಿಂದ ಸತ್ಯಾಂಶ ಮುಚ್ಚಿಟ್ಟಿದೆ. ಇದೊಂದು ಕೊಲೆಗಡುಕ ಸರ್ಕಾರವೇ ಎಂಬ ಸಂಶಯ ಮೂಡಿದೆ ಎಂದು ಅವರು ಹೇಳಿದರು. ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದನ್ನ ನಾವು ಕಾಣ್ತಾ ಇದ್ದೇವೆ. ಪ್ರತಿಯೊಂದು ವಿಚಾರದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿಕೊಂಡು ಯಾವ ರೀತಿಯಲ್ಲಿ ನಿಭಾಯಿಸಬೇಕು, ಯಾವ ರೀತಿಯಲ್ಲಿ ಆಕ್ಸಿಜನ್ ಅನ್ನ ನೀವು ಅದನ್ನ ವಿತರಣೆ ಮಾಡಬೇಕು, ಯಾವ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಅನ್ನ ವಿತರಣೆ ಮಾಡಬೇಕು, ಇಂಥ ಒಂದು ವಿಚಾರದಲ್ಲಿ ಹೈಕೋರ್ಟ್ ಇದಕ್ಕೆ ಮಧ್ಯಪ್ರವೇಶ ಮಾಡಿದೆ ಅಂತ ಹೇಳಿದ್ರೆ ಇದರ ಅರ್ಥ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು 1 ಲಕ್ಷದಷ್ಟು ಜನ ಈ ಕೊರೋನಾ ಮಹಾಮಾರಿಯಿಂದ ನಮ್ಮ ರಾಜ್ಯದಲ್ಲಿ ಮರಣಪಟ್ಟಿದ್ದಾರೆ. ಇದೊಂದು ಕೊಲೆಗಡುಕ ಸರ್ಕಾರವೇ ಎಂಬಂತ ಒಂದು ಪ್ರಶ್ನೆಯನ್ನ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅನಿಲ್ ಕುಮಾರ್, ಅಪ್ಪಿ, ಪ್ರಕಾಶ್ ಸಾಲ್ಯಾನ್, ಪ್ರವೀಣ್ ಚಂದ್ರ ಆಳ್ವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.